ಇಲ್ಲೆರಡು ರೋಡ್ ಇದೆ, ಅಲ್ಲೆರಡು ರೋಡ್ ಇದೆ. ಯಾವ ರೋಡ್ ಯಾವ ಕಡೆ? 600 ರೂಪಾಯಿ ಹೇಳಿದ್ರು. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಎಲ್ಲರೂ ಥಿಂಕ್ ಮಾಡ್ಬೋದು ಈಗ. ಸೊ ಜಾಕೆಟು ಗ್ಲೌಸ್ ಎಲ್ಲ ಹಾಕೊಂಡು ಎಲ್ಲಿಗೆ ಹೊರಟಿದ್ದಾನಂತ. ಸೊ ನಾನು ಕ್ಯಾಶುವಲಾಗಿ ಒಂದು ಹೈವೇ ರೈಡ್ ಹೊರಟಿದ್ದೀನಿ, ಹೈವೇ ರೈಡ್ ಮಾಡೋಣ ಅಂತ. ಸೊ ಜಾಕೆಟು ಪರ್ಚೇಸ್ ಮಾಡಿ ಒಂದು ರೈಡ್ ಹೋದೆ ಅಷ್ಟೇ ಗುರು. ಸೊ ಆದ ನಂತರ ಅದನ್ನು ಯೂಸ್ ಮಾಡೋಕ್ಕೆ ಆಗಲಿಲ್ಲ. ಸೊ ಇವಾಗ ಟೈಮ್ ಬಂದಿದೆ, ಒಂದು ರೈಡು ಮಾಡೋಣ. ಸೊ ಏನಿಲ್ಲ, ಅಷ್ಟೇನು ದೊಡ್ಡ ಊರಿಗೇನೆ ಹೋಗ್ತಿಲ್ಲ, ದುಡ್ಡು ಏನು ಹಿಲ್ ಸ್ಟೇಷನ್ ಆ ಥರ ಏನೇನೋ ಇಲ್ಲ. ಸಣ್ಣದಾಗಿ ಇಲ್ಲೇ ಒಂದು ಕಡೆ ಇದಿಲ್ಲ, ಈ ಥರ ರೂಟೆಲ್ಲ ಚೇಂಜ್ ಆಗಿದೆ ಅಂತ ನನಗೆ ಇವಾಗಲೇ ಗೊತ್ತಾಗಿರೋದು. ಸೊ ಲೈವಲ್ಲಿ ಗಾಡಿ ವೆಹಿಕಲ್ ಟಾಪ್ ಎಂಡ್ ಸೈಕ್ ಇದೆ ರೋಡು. ಇದ್ರಲ್ಲಿ ಯಾವಾಗೆಲ್ಲ ಅಪ್ಡೇಟ್ ಆಗಿದೆಯೋ, ಯಾವಾಗೆಲ್ಲ ಅಪ್ಡೇಟ್ ಆಗಿದೆ ಅಂತ ಗೊತ್ತಾಗಿಲ್ಲ. ಈ ಕಡೆ ಬಂದಿರೋದೇ ರೇರ್. ನಾನು ಯಾರಾದರೂ ನನ್ನ ಚಾನಲಿಗೆ ಹೊಸ್ದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಆಲ್ಗೆ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಆಗ್ತಿರೋ ವೀಡಿಯೋಸು ಬರುತ್ತೆ ನಿಮಗೆ ನೋಟಿಫಿಕೇಷನ್ ಫಸ್ಟಿಗೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೊಂದು ಮೈನ್ ಇಂಪಾರ್ಟೆಂಟ್ ವಿಷಯ, ಮೊದಲಿದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ನಾಳಿದ್ದು ನಿನಗೆ 4,000 ಖರ್ಚು ಮಾಡುವೇನು. ಸ್ವಲ್ಪ ಹೊತ್ತು ಕೂತ್ರೆ ಸಾಕು, ಬೆನ್ನು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗುರು. ಸೊ ಇದಕ್ಕೆ ಡ್ಯೂಕ್ ಹ್ಯಾಂಡಲ್ ಬಾರ್ ಕೂರಿಸ್ಬೇಕಷ್ಟೇ ಇನ್ನು, ಡ್ಯೂಕ್ ಹ್ಯಾಂಡಲ್ ಬಾರ್. ಸೊ ನಂತರ ಮೊದಲಿತ್ತು ಡ್ಯೂಕ್ ಹ್ಯಾಂಡಲ್ ಬಾರ್. ಸೊ ಅದು ಬೆಂಡಾಗಿತ್ತು. ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡುವಾಗ ಸೆಕೆಂಡ್ಸಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಅವ್ರು ಹೇಳಿದರು ಒಳ್ಳೆ ಹ್ಯಾಂಡ್ಲು, ಏನು ಬೆಂಡಿಲ್ಲ ಅಂತ. ಸೊ ಅಲ್ಲಿ ಹ್ಯಾಂಡ್ಲಿಗೆ ಫಿಕ್ಸಿಂಗ್ ಮಾಡಿದ್ಮೇಲೆ ನೋಡ್ತೀವಿ ಹ್ಯಾಂಡ್ಲ್ ಬೆಂಡಾಗಿದೆ. ಸೊ ಅದಕ್ಕೆ ಹ್ಯಾಂಡ್ಲು ಸೆಕೆಂಡ್ ಹ್ಯಾಂಡ್ ಯಾರು ಕೂಡ ಪರ್ಚೇಸ್ ಮಾಡಬೇಡಿ. ಸೊ ನಿಮಗೆ ಅಲ್ಲಿ ನೋಡುವಾಗ ಸ್ಟ್ರೈಟ್ ಆಗಿರೋ ಹ್ಯಾಂಡ್ಲ್ ಥರ ಕಾಣಿಸುತ್ತೆ. ಸೊ ಅದು ಆ್ಯಕ್ಚುಲಿ ಅದು ಬೆಂಡಾಗಿರುತ್ತೆ. ಬೆಂಡಾದರೆ ತಾನೇ ಸೆಕೆಂಡ್ಸಿಗೆ ಮಾರೋದವರು. ಸೊ ಥಿಂಕ್ ಮಾಡಬೇಕು. ನಾನು ಥಿಂಕ್ ಮಾಡಿದೆ 550 ರೂಪಾಯಿ, ಅಂದರೆ 550 ರೂಪಾಯಿ ಹೋಗಿ ಹಾಕ್ಸೋಯ್ತು. ಸೊ ಅದಕ್ಕೆಲ್ಲರೂ ಥಿಂಕ್ ಮಾಡಿ ಸೆಕೆಂಡ್ ಹ್ಯಾಂಡ್ ಯಾರು ಹ್ಯಾಂಡ್ನೆಸ್ಗೆ ಹ್ಯಾಂಡ್ ಬಾರ್ ಹಾಕ್ಸ್ತೀರಾ ಅವರು ಸೆಕೆಂಡ್ ಹ್ಯಾಂಡ್ ಅಂತೂ ಹಾಕ್ಸ್ಲೇಬೇಡಿ. ಫಸ್ಟ್ ಹ್ಯಾಂಡ್ ತಗೊಳ್ಳಿ. 1200 ಹ್ಯಾಂಡ್ಲಿಗೆ, ಡ್ಯೂಕ್ ಹ್ಯಾಂಡ್ ಬಾರಿಗೆ. ಸೊ ನಂಗೆ ಪ್ರೈಸ್ಗೆ ಶಾಕ್ ಆಯಿತು. ಸೊ ನಾವು ಮಂಗಳೂರು ಬಂದರ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ಸ್ಪೇರ್ ಪಾರ್ಟ್ಸ್ ಎಲ್ಲ ಸಿಗುತ್ತೆ ವೆಹಿಕಲ್ಸಿದ್ದು. ಸೊ ಅಲ್ಲಿ ನಾನು ಪರ್ಚೇಸ್ ಮಾಡಿರೋದು. ಒಂದು ಪ್ಯಾಕಿಂಗ್ ಇದೆ ಗುರು. ಪ್ಯಾಕಿಂಗ್ ಅಂದರೆ ಒಂದು ಅವರೇಜ್ ಪ್ಯಾಕಿಂಗ್ ಇದೆ. ಸೊ ಅದಕ್ಕೆ ಏನು ಪ್ರೈಸ್ ಹೇಳಿದ್ರು ಅಂದರೆ 600 ರೂಪಾಯಿ ಹೇಳಿದರು. ಇದು ಕಾಪಿ ಸಿಗುತ್ತೆ ಅಂದರೆ ಒರ್ಜಿನಲ್ಗೆ ಇನ್ನೆಷ್ಟು ಕಾಸ್ಟ್ಲಿ ಇರ್ಬೋದು ಅಂತ ಎಣಿಸ್ಕೊಂಡು. ಸೊ ನಾವು ಅಲ್ಲೇ 600 ರೂಪಾಯಿ ಕೊಟ್ಟು ಲೋ ಮೆಟೀರಿಯಲ್ ಇದು ಕ್ಲಿಪ್ ತಗೊಂಡ್ವಿ. ಸೊ ಆದಮೇಲೆ ಅದು ಕಟ್ಟಾಯಿತು ಗುರು. ಅದೇ ದಿವಸ ಆ ಕ್ಲಿಪ್ಪು ನಾನು ವೆಹಿಕಲ್ಗೆ ಇನ್ಸ್ಟಾಲ್ ಮಾಡುವಾಗ ಅದೇ ಕ್ಲಿಪ್ಪು ಬ್ರೇಕ್ ಆಯಿತು, ಮಿಡ್ಲಲ್ಲಿ ಬ್ರೇಕ್ ಆಯಿತು. ಓಕೆ, ಫ್ಲೈಓವರ್ ಆಗ್ತಿದೆ ಎಸ್, ರೋಡ್ ಕ್ಲೋಸ್. ಓಕೆ, ಐ ಅಂಡರ್ಸ್ಟ್ಯಾಂಡ್. ಏನು ತಂಪು ಗುರಿಲ್ಲಿ. ಟನಲ್ ಇಲ್ಲೆರಡು ರೋಡ್ ಇದೆ, ಅಲ್ಲೆರಡು ರೋಡ್ ಇದೆ. ಯಾವ ರೋಡ್ ಯಾವ ಕಡೆ? ಸೊ ನನ್ನ ವೀಡಿಯೋ ರೆಕಾರ್ಡಿಂಗ್ ಇದೆಯಾ? ಇಷ್ಟೊತ್ತು ಮಾತಾಡಿರೋದು 10 hours later. చిప్స్గానండి అవు దో హెడ్డాలెచ్చి తెన్నది రొద్దు కుర్ర ಅದು ಒಂದು 6
ಬೇರೆ ಮಗ ನಿಂಗೆ ಆಯ್ತು ಆಂಟಿ ಅಷ್ಟೇ. ಅದು ಹೇಗೆ ಮಾಡೋದು ಅಂದರೆ ರೆಕಾರ್ಡ್ ಆಗ್ತಾ ಇರುತ್ತಾ ಅದು? ಹಾಂ ಅದು ರೆಕಾರ್ಡ್ ಆಗ್ತಿರುತ್ತೆ. ಮತ್ತೆ ನೀನು ಎಡಿಟ್ ಮಾಡ್ಕೊಳ್ತೀಯಾ? ಹಾಂ ಕ್ಲಿಪ್ಪಿಂಗ್ ಕಟ್ ಮಾಡಿ. ಹಾಂ ಯಾವುದು 36 ಯಾವ ಸ್ಟಾರ್ಟ್ ಮಾಡಿ ಯೂಟ್ಯೂಬ್ ಚಾನಲ್? ಇದು 6 ಮಂತ್ಸ್ ಆಯಿತು. ಏನಂತ ಸಾಕಿದ್ಯಾ? ಆದಿ ರೈಟ್ಸ್ ಅಂತಿದೆ. ಹಾಂ ಆದಿ ರೈಟ್ಸ್. ಆದಿ ರೈಟ್ಸ್ ಹಾಂ ಫಸ್ಟ್ ಇರೋದಾ? ಹಾಂ ಹಾಂ ಆಗ್ತೆ ಆಂಟಿ. ಅಲ್ಲ ಸರ್ ಅಮ್ಮ ಒಂದು ಒಳ್ಳೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದಾರೆ.